ದೇಶದೆಲ್ಲೆಡೆ ಚೌತಿ ಹಬ್ಬದ ವಿಗ್ರಹ ತಯಾರಿ ಈಗಾಗಲೇ ಆರಂಭಗೊಂಡಿದೆ. ಈ ನಡುವೆ ಗಣೇಶನ ಮೂರ್ತಿಗೆ ಫೈನಲ್ ಟಚ್ ಕೊಡಲಾಗುತ್ತಿದೆ. ಇನ್ನು ಮಂಗಳೂರಿನಲ್ಲೂ ಗಣೇಶ ಹಬ್ಬದ ಪ್ರಯುಕ್ತ ಪೂರ್ವ ತಯಾರಿ ಜೋರಾಗಿದ್ದು, ಕಳೆದ 92 ವರ್ಷದಿಂದ ಪಾರಂಪರಿಕವಾಗಿ ಗಣೇಶ ವಿಗ್ರಹ ತಯಾರಿ ಮಾಡುತ್ತಿರೋ ಸಹೋದರರ ಕೆಲಸ ಎಲ್ಲರ ಗಮನ ಸೆಳೆದಿದೆ. ಹಾಗಾದ್ರೆ ಇದು ಎಲ್ಲಿ ಅಂತೀರಾ? ಇಲ್ಲಿದೆ ಸ್ಪೆಷಲ್ ರಿಪೋರ್ಟ್. ಹೌದು, ಮಂಗಳೂರಿನ ಮಣ್ಣಗುಡ್ಡೆಯ ರಾವ್ ಫ್ಯಾಮಿಲಿ ಕಳೆದ 92 ವರ್ಷದಿಂದ ಪ್ರತಿ ವರ್ಷ ಚೌತಿಗೆ ತಪ್ಪದೆ ಗಣೇಶನ ಮೂರ್ತಿ ತಯಾರಿಯನ್ನ ಮಾಡುತ್ತಾರೆ. ಈ ಬಾರಿಯೂ ನಿವಾಸದಲ್ಲಿ 240ಕ್ಕೂ ಅಧಿಕ ಮೂರ್ತಿಗಳು ತಯಾರು ಆಗ್ತಾ ಇದೆ. ಅಂದಹಾಗೆ ಮಣ್ಣಗುಡ್ಡೆಯ ಹರಿದಾಸ್ ಲೈನ್ನಲ್ಲಿರುವ ದಿವಂಗತ ಮೋಹನ್ ರಾವ್ ಅವರ ಕುಟುಂಬಸ್ಥರು ಕಲಾವಿದರು ಆಗಿದ್ದು, ನಗರದ ಜನತೆಗೆ ಚಿರಪರಿಚಿತರಾಗಿದ್ದಾರೆ. ಕಳೆದ 92 ವರ್ಷಗಳಿಂದ ಪಾರಂಪರಿಕ ಮಣ್ಣಿನ ಮೂರ್ತಿಗಳನ್ನು ತಯಾರು ಮಾಡಲಾಗುತ್ತಿದೆ. 4 ಮಕ್ಕಳು, ಮೊಮ್ಮಕ್ಕಳು ಪ್ರತಿ ಗಣೇಶ ಹಬ್ಬದಂದು ಮೂರ್ತಿಗಳನ್ನು ತಯಾರು ಮಾಡುತ್ತಾರೆ. ಇನ್ನು ಕೊರೋನಾ ಆತಂಕದ ನಡುವೆಯೇ ಗಣೇಶನ ಚತುರ್ಥಿಗೆ ಗಣಪನ ವಿಗ್ರಹಗಳ ಬೇಡಿಕೆ ಹೆಚ್ಚಾಗುತ್ತಿದ್ದು, ಕಲಾವಿದರು ಗಣಪನ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗಣಪತಿ ವಿಗ್ರಹ ತಯಾರಿಕೆಗೆ ಆವೆ ಮಣ್ಣು ಬಳಕೆ ಮಾಡಲಾಗುತ್ತಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಆವೆ ಮಣ್ಣನ್ನ ಜಿಎಸ್ಟಿ ವ್ಯಾಪ್ತಿಗೆ ತರಲಾಗಿದೆ. ಹೆಚ್ಚಿನ ಜಿಎಸ್ಟಿ ವಿಧಿಸಲಾಗುತ್ತಿದ್ದು, ಮಣ್ಣು ಖರೀದಿಗೆ ದರ ಹೆಚ್ಚಾಗಿದೆ. ಇದರಿಂದಾಗಿ ಕೆಲವು ಕಡೆಗಳಲ್ಲಿ ಗಣಪತಿ ವಿಗ್ರಹಕ್ಕೂ ದರ ಹೆಚ್ಚಳವಾಗುವ ಸಾಧ್ಯತೆಯೂ ಇದೆ. ಕುಂದಾಪುರದಲ್ಲಿ ಉತ್ತಮ ಗುಣಮಟ್ಟದ ಆವೆ ಮಣ್ಣು ಸಿಗುತ್ತದೆ. ಇದೇ ಕಾರಣಕ್ಕೆ ಹೆಚ್ಚಿನ ಮಂದಿ ಅಲ್ಲಿಂದ ಮಣ್ಣು ತರುತ್ತಾರೆ. ಮಂಗಳೂರಿನಲ್ಲಿ ತಯಾರಾಗುವ ಗಣಪತಿ ವಿಗ್ರಹಕ್ಕೆ ದೇಶ ವಿದೇಶಗಳಲ್ಲಿ ಬೇಡಿಕೆ ಇರುತ್ತದೆ. ಇಲ್ಲಿ ತಯಾರು ಮಾಡಿದ ವಿಗ್ರಹ ವಿವಿಧ ಕಡೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ. ಜೊತೆಗೆ ವಿದೇಶಗಳಿಗೂ ರವಾನಿಸಲಾಗುತ್ತಿದೆ. ಈ ಬಾರಿ ಕೊರೋನಾ ಆತಂಕದ ನಡುವೆ ಸಣ್ಣ ಗಾತ್ರದ ವಿಗ್ರಹಕ್ಕೆ ಹೆಚ್ಚಿನ ಬೇಡಿಕೆಯೂ ಇದೆ. ಈಗ ನೋಡಿ, ಮೊದಲಿನ ಹಾಗೆ ಮಣ್ಣು ಸಿಗುವುದಿಲ್ಲ. ಮೊದಲೆಲ್ಲ ಅಲ್ಲಿಂದ ಕೋಟೇಶ್ವರದಿಂದ ತರ್ತಿದ್ವಿ. ಈಗ GST ಹಾಕಿದ್ರಿಂದ ಸ್ವಲ್ಪ ದುಬಾರಿ ಆಗ್ತಾಯಿದೆ ಮಣ್ಣು. ಮೊದಲೆಲ್ಲ 8 ರೂಪಾಯಿಗೆ ಸಿಗೋ ಮಣ್ಣು ಈಗ ನಾವು 16-17 ರೂಪಾಯಿ ತಂದು ತರ್ತಾ ಇದ್ದೇವೆ. ಹಾಗೆ ಪೇಂಟಿಗೂ ಆಗ್ಬೋದು. ಪೇಂಟ್ ನಾವು ಶುರು ಮಾಡಿಲ್ಲ, ಪೇಂಟಿನ ರೇಟು ಜಾಸ್ತಿ ಆಗಿರ್ಬೋದು. ಹಾಗಾಗಿ ಜನರಿಗೆಲ್ಲ ಗೊತ್ತಿರ್ತದೆ ಈಗಿನ ಅದೆಲ್ಲ ಅದು ಕಷ್ಟದೆಲ್ಲ. ದೇವರು ಎಲ್ರಿಗೂ ಆಯುರಾರೋಗ್ಯ ಕೊಡಲಿ. ಈ ಕೊರೋನಾ ಕಳೆದ ವರ್ಷ ಹೋಗ್ಬೋದು ಅಂತ ಆಗಲಿಲ್ಲ, ಈ ವರ್ಷನೂ ಉಂಟು. ನಮ್ಮ ಜಾಗ್ರತೆ ನಾವು ಮಾಡುವ, ಹಾಗೂ ನಾವು ಜನರಿಗೆಲ್ಲ ಹೇಳೋದು ಕೊರೋನಾದಿಂದ ಮುಕ್ತರಾಗೂ ನಾವು ಎಲ್ಲರೂ ಸರ್ಕಾರದನ್ನು ಸೇರಬೇಕು, ಹಾಗೂ ನಮ್ಮ ಆರೋಗ್ಯವನ್ನು ನಾವೇ ನೋಡ್ಕೊಳ್ಬೇಕು. ಅಷ್ಟೇ ನಮಗೆ ಬೇಕಾಗುವಂಥ ಮುಖ್ಯ. ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವ ಗಣಪತಿ ಹಬ್ಬಕ್ಕೆ ವಿಗ್ರಹ ತಯಾರಿ ಈಗಾಗಲೇ ಆರಂಭಗೊಂಡಿದೆ. ಈ ನಡುವೆ ಮಣ್ಣಗುಡ್ಡೆಯ ರಾವ್ ಕುಟುಂಬಸ್ಥರು ಕಳೆದ 92 ವರ್ಷದಿಂದ ಗಣೇಶ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದಕ್ಕಾಗಿ ಅವರ ಕುಟುಂಬ ವಿದೇಶದಿಂದ ಬಂದು ಗಣಪತಿ ಮೂರ್ತಿಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಒಟ್ಟಿನಲ್ಲಿ ಕೋವಿಡ್ ಆತಂಕದ ನಡುವೆಯೇ ಗಣೇಶನ ಚತುರ್ಥಿಗೆ ಗಣಪನ ವಿಗ್ರಹಗಳ ಬೇಡಿಕೆ ಹೆಚ್ಚಾಗುತ್ತಿದ್ದು, ಕಲಾವಿದರು ಗಣಪನ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾಗರಾಜ್, V4 ನ್ಯೂಸ್, ಮಂಗಳೂರು.